ಮಂಗಳೂರಿನ ಕೆಎಸ್ರಾವ್ ರಸ್ತೆಯಲ್ಲಿರುವ ಪ್ರತಿಷ್ಠಿತ ಚಿನ್ನಾಭರಣ ಮಳಿಗೆ ಎಸ್ಎಲ್ ಶೇಟ್ ಜ್ಯುವೆಲರ್ಸ್ ಅಂಡ್ ಡೈಮಂಡ್ ಹೌಸ್ನ ಪಾಲುದಾರರಾದ ದಿವಂಗತ ಎಂ ರಘುನಾಥ ಶೇಟ್ ರವರ ಧರ್ಮಪತ್ನಿ ಪದ್ಮಾ ಆರ್ ಶೇಟ್ ಅವರು ಅಲ್ಪಕಾಲದ ಅನಾರೋಗ್ಯದಿಂದ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾದರು. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಸರಳ ವ್ಯಕ್ತಿತ್ವದ ಮಹಾನುಭಾವಿಯಾಗಿದ್ದು ದೈವಜ್ಞ ಬ್ರಾಹ್ಮಣ ಸಮಾಜದಲ್ಲಿ ತಮ್ಮನ್ನ ಗುರುತಿಸಿಕೊಂಡಿದ್ದರು. ಖ್ಯಾತ ಉದ್ಯಮಿ ಎಂ ಪ್ರಶಾಂತ್ ಶೇಟ್, ಎಂ ಹೇಮಂತ್ ಶೇಟ್, ಎಂ ನಿಶಾಂತ್ ಶೇಟ್ ಮೂವರು ಪುತ್ರರು ಹಾಗೂ ಪುತ್ರಿ ವೀಣಾ ಡಿ ಶೇಟ್ ಹಾಗೂ ಅಪಾರ ಬಂಧು ಮಿತ್ರರನ್ನ ಅಗಲಿದ್ದಾರೆ. ಇವರ ಅಂತ್ಯಕ್ರಿಯೆ ಇಂದು ಮಣ್ಣಗುಡ್ಡೆ ಗಾಂಧಿನಗರದ ಲಕ್ಷ್ಮೀ ಸದನದಲ್ಲಿ ಜರುಗಲಿದೆ.